ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಪುತ್ತೂರಿಗೆ. ಆ್ಯಂಡ್ ಇವಾಗ ರೆಡಿ ಆಗ್ತಾ ಇದ್ದೀವಿ. ಟೈಮ್ 4 ಗಂಟೆ ಆಯಿತು. ಎಲ್ಲರೂ ಫುಲ್ ಕಂಪ್ಲೀಟ್ ಹೋಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಳಗೆ ಕರೆಂಟ್ ಇಲ್ಲ, ಹಾಗಾಗಿ ಇಲ್ಲಿ ಬಂದು ಮೇಕಪ್ ಮಾಡ್ತೀವಿ. ನೆಕ್ಸ್ಟ್ ಅದರದ್ದು ಪೌಡರ್ ನಿಕ್ಲೆ ಆಯ್ತು. ಓಡು ಬಂಡ್ಲೆ ಓ ಡ್ರೆಸ್ ಓ ಡ್ರೆಸ್ ಚೂಡಿದಾರ್ ಶಾಲ್ ಬತ್ತ ಅಮ್ಮ ಒಂದು ನಿಮಿಷ ಮನಿಪಂದು ಕುಲ್ಲು. ಸೊ ಇದು ಇನ್ಸೈಟ್ ಅವರ ಲಿಪ್ಸ್ಟಿಕ್. ಸೊ ಇದೊಂಥರ ಬ್ರೌನ್ ಕಲರ್ ಇದೆ. ಸೊ ನನ್ನ ತಂಗಿ ಕೊಟ್ಟಿದ್ದು ನನಗೆ. ಜಸ್ಟ್ ಯೂಸಿಂಗ್ ಇಟ್. ಓಕೆ ಅಮ್ಮ ಓಕೆ ಓಕೆ ಚಕತಾ ಆಂಟಿ ನಿನ್ನ ವಾಚ್ ಮುಟ್ಟುಡ್ಚಿ ಬ್ಯಾಂಗಲ್ ಆ್ಯಂಡ್ ದಿಸ್ ಒನ್ ಇಸ್ ವಾಚ್ ಆ್ಯಂಡ್ ಬಿಂದಿ ಮತ್ತೆ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಆಯ್ತು. ಆ ಮೇಡಮ್ ಬರ್ತಿದ್ದಾರೆ. ರೆಡಿ ಆ್ಯಂಡ್ ಸೊ ಬ್ಯಾಗ್ ಇಟ್ಕೊಂಡಿದ್ದೀನಿ. ಬರತ್ತಾ ನಮ್ಮ ಆ್ಯಂಡ್ ಫ್ರೆಂಡ್ಸ್, ನಾವೆಲ್ಲ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಇವತ್ತಿನ ಶಾಪಿಂಗ್ ಇದು ಸ್ಪಾನ್ಸರ್ ಬಂದು ಅತ್ತೆ. ಏನೋ ಲೆಕ್ಕದ ಡ್ರೆಸ್. ಸೊ ವರ್ಷ ಲಿಪ್ಸ್ಟಿಕ್ ಬಲೆ ಬಲೆ ಇಡೆ ಸೆಲ್ಫಿ ತೆಪ್ಪುಗ ಬಲೆ. ದಂತು ಗಾಯ್ತವ ಇವು ಜಾಕಿದ ಕೈ ಕೆಲಸ ದೇವಸ್ಥಾನ ಚೆಕ್ ಇದು ಒಂದೇಟೆ ಮಾಮಿ ಮಿಸ್ಟರ್ ಹತ್ತು ಮಾರೆ ಅವು ಎಮ್ಮ
ಸಂಜು ಶೆಟ್ಟಿ ರೀಚ್ ಆದ್ವಿ. ನಿಂಗೆ ನಂಬರ್ ಬರಲಿಲ್ಲ ಕುಂತುವರ. ತೈಟೆ ಎನ್ನ ಉಂಡು ಎಂಚರದೊಂದು ಪೋಪ್ನೆ ನಮ್ಮ ಸಾರಿ ಸೆಕ್ಷನ್ ಎಮರ್ಜೆನ್ಸಿ ಬಟನ್ ಆಗ್ತಾನ ಬೊಕ್ಕಡಿ ಪುಯ್ ಎಮರ್ಜೆನ್ಸಿ ಬಟನ್ ಒತ್ತಿರೋ ಒತ್ತಿಜಿ ಅಂಕಲ್ ಬನ್ನೆ ಓಲಾ ಬುಟ್ಟಣ ಅಂಚ ಆಂಡ ಅಂದು ಬನ್ನೆ ಎಷ್ಟು ನೆಟ್ಟಿದೆ ಎಷ್ಟು ಗೋಪ ನಾನು ಓಪನ್ ಆಗ್ತದೆ ಎಷ್ಟು ಗ್ರೌಂಡ್ ಫ್ಲೋರ್ ಬರ್ಪುಣಿತ್ತೆ -1 ಅಡಿ ಝೀರೋ ಬರ್ತಲ್ಲ ದವ್ವೆ ಲಿಫ್ಟ್ ಇಡಬಾರೆ ಪೋ ಯಾನ್ ಅಂಚನೆ ತಿಂದಾರೆ ಅಪ್ಪ ಇತನೆ ಹಿಡಿತಿರ್ಗದ ಅತ್ತ ವೆನೆಟ್ ಡೆಡ್ಡು ಮರೈತಿ ತಂದ ನನಗೆ ತೋರ್ತಾ ಇರೋಣ ಗೈಸ್ ಆ್ಯಂಡ್ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಸೊ ಶಾಪಿಂಗ್ ಎಲ್ಲ ಮುಗೀತು. ಸೊ ಏನೆಲ್ಲ ತಗೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿ. ಮಾಮಿನ ಫ್ರೆಂಡ್ಸ್ ನೀವೀಗ ನೋಡ್ತಿರೋದು ಅತ್ತೆ ಸ್ಯಾರಿ ಆ್ಯಂಡ್ ಇದು ಬಂದು ನನ್ನ ಸ್ಯಾರಿ ಬ್ಲೂ ಕಲರ್ ಆ್ಯಂಡ್ ಸ್ವಲ್ಪ ಡಾರ್ಕ್ ಕಲರ್ ಇದು ಅತ್ತಿಗೆದು ಸ್ಯಾರಿ ಆ್ಯಂಡ್ ಇದು ಈ ಗ್ರೀನ್ ಬಂದು ಕೀರ್ತಕನ್ ಸ್ಯಾರಿ
ಆ್ಯಂಡ್ ಪ್ರೈಸ್ ಇಲ್ಲಿ ಕಾಣ್ತಾ ಇರ್ಬೋದು 1180 ಎಲ್ಲ ಸ್ಯಾರಿಗೂ ಸೇಮ್ ಪ್ರೈಸ್. ಆ್ಯಂಡ್ ಇದು ಬಂದು ಧೃತಿಯ ಅತ್ತಿಗೆ ಮಗಳದ್ದು ಟಾಪ್. ಆ್ಯಂಡ್ ಇದು ಬಂದು ಟಾಪ್ ಆ್ಯಂಡ್ ಸಪ್ರೇಟ್ ಲೆಗಿನ್ ತೊಗೊಂಡಿದ್ವಿ. ಆ್ಯಂಡ್ ಇದರ ಕಾಸ್ಟ್ ಬಂದು 700 ಸಮಥಿಂಗ್. ಆ್ಯಂಡ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಹೃದಯಂದು ಜಸ್ಟ್ ಒಂದು ಫ್ರಾಕ್ 370. ಆ್ಯಂಡ್ ಇನ್ನೊಂದು ಅವಳಿಗೆ ಜೀನ್ಸ್ ಶಾರ್ಟ್ಸ್ ತೊಗೊಂಡಿದ್ದೀನಿ, ಅದು 670 ಸಮಥಿಂಗ್. ಜೀನ್ಸ್ ಇದು ಚೆನ್ನಾಗಿದೆ ಸಾಫ್ಟಾಗಿ. ಆ್ಯಂಡ್ ಇದು ಬಂದು ತನ್ವಿತ್ ಮತ್ತು ಅಮೃತ್ ಅವರದ್ದು. ಆ್ಯಂಡ್ ಇದು ಕಂಪ್ಲೀಟ್ ಸೆಟ್ ಆ್ಯಂಡ್ ಶಾರ್ಟ್ಸ್ ಮತ್ತು ಈ ಥರ ಬನಿಯನ್. ಐ ಥಿಂಕ್ ಇದು ಪರ್ ಸೆಟ್ಟಿಗೆ 500 ರುಪೀಸ್. ಆ್ಯಂಡ್ ಓವರಾಲ್ 15,000 ಆಯಿತು ಇವತ್ತಿನ ಶಾಪಿಂಗ್ ಇದು ಪ್ರೈಸ್. ಆ್ಯಂಡ್ ನಿಮಗೆಲ್ಲರಿಗೂ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಈ ವಿಡಿಯೋ ಎಡಿಟ್ ಮಾಡುವಾಗ, ತುಂಬಾ ಖುಷಿ ಆಯಿತು. ನೀವು ಕೂಡ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖುಷಿಯಾಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.